ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್ ರಾಯ್. ಆತ ಹೊರ ರಾಜ್ಯದಿಂದ ಬಂದಂತ ಒಬ್ಬ ವಲಸೆ ಕಾರ್ಮಿಕ. ಮನೆಯವರ ಪ್ರಕಾರ ಮಾನಸಿಕ ಅಸ್ವಸ್ಥ ಕೂಡ. ಕ್ರಿಕೆಟ್ ಆಡುವಂತಹ ಸಂದರ್ಭ ಉಂಟಾದಂತಹ ಜಗಳ, 20 ಜನರ ತಂಡದಿಂದ ಒಬ್ಬನ ಮೇಲೆ ಹಲ್ಲೆ, ಪ್ರಾಣ ಬಿಟ್ಟಂತಹ ಬಡಪಾಯಿ ಕಾರ್ಮಿಕ. ಇದು ದ್ವೇಷವೋ ಅಥವಾ ದೇಶ ಪ್ರೇಮವೋ? ಏಪ್ರಿಲ್ 27 ಕುಡುಪು. ಕ್ರಿಕೆಟ್ ಆಡ್ತಾ ಇದ್ದಂತಹ ಸಂದರ್ಭ ಅಶ್ರಾಫ್ ಎಂಬಾತನಿಗೆ ಸ್ಥಳೀಯ ಸಚಿನ್ ಎನ್ನುವಂತಹ ವ್ಯಕ್ತಿಯ ಜೊತೆ ಮಾತಿಗೆ ಮಾತು ಬೆಳೆಯುತ್ತೆ. ಆದರೆ ಒಂದೇ ಒಂದು ಮಾತು ಆಯೆ ಬ್ಯಾರಿಂಬೆ ಹಾಕಲೆ ಗುಂಪು ಸೇರಿ ಹೊಡೆಯುವುದಕ್ಕೆ ಕಾರಣ ಆಗುತ್ತೆ. ಇನ್ನು ಅಶ್ರಾಫ್ ದೇಶ ವಿರೋಧಿ ಹೇಳಿಕೆ ಕೊಟ್ಟಿದ್ದಾನೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿದ್ದು, ರಾಜ್ಯ ಗೃಹ ಸಚಿವರೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆದರೆ ನಮ್ಮ ಪೊಲೀಸ್ ಕಮಿಷನರ್ ಮಾತ್ರ ಇನ್ನೂ ದೃಢಪಡಿಸಿಲ್ಲ. ಈಗ ಮ್ಯಾಟ್ರಿಗೆ ಬರೋಣ. ಅಶ್ರಾಫ್ ತಪ್ಪೇ ಮಾಡಿದ್ದಾನೆ ಅಂದುಕೊಳ್ಳೋಣ. 20 ಜನ ಸೇರಿ ಹೊಡೆದು ಸಾಯಿಸುವಂಥದ್ದು ಸರಿನಾ? ಆತ ವಲಸೆ ಕಾರ್ಮಿಕ, ಕೇಳಲಿಕ್ಕೆ ಯಾರೂ ಕೂಡ ಇಲ್ಲ ಎನ್ನುವ ದರ್ಪನ? ಅಲ್ಲ ಸ್ವಾಮಿ, ನಮ್ಮ ಕರಾವಳಿಯವರು ಹೊರ ದೇಶಕ್ಕೆ ದುಡಿಯಲು ಹೋಗ್ತಾರೆ. ನಮ್ಮವರಿಗೆ ಹೊರಗಿನ ದೇಶದವರು ಹೊಡೆದು ಸಾಯಿಸಿದ್ರೆ ನಮಗೆಷ್ಟು ನೋವಾಗುವುದಿಲ್ವಾ? ಕುಟುಂಬದವರು ಸಹಿಸೋದಕ್ಕೆ ಆಗುತ್ತಾ? ಇತ್ತೀಚೆಗೆ ಕಳೆದ ವಾರ ಹೊರ ರಾಜ್ಯದಿಂದ ಕರಾವಳಿಗೆ ಉದ್ಯೋಗವನ್ನ ಅರಸಿ ಬಂದ ಒಬ್ಬಳು ಹೆಣ್ಣು ಮಗಳ ಮೇಲೆ ಗ್ಯಾಂಗ್ ರೇಪ್ ನಡೆಯುತ್ತೆ. ನನ್ನನ್ನ ರೈಲ್ವೆ ಸ್ಟೇಷನ್ಗೆ ಬಿಡಿ ಅಂದ್ರೆ ರಿಕ್ಷಾ ಚಾಲಕ ತನ್ನ ಸ್ನೇಹಿತರನ್ನ ಕರೆಸಿ ಅಮಲು ಬರಿಸಿ ರೇಪ್ ಮಾಡ್ತಾರೆ. ಬಳಿಕ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬರ್ತಾರೆ. ಇದೀಗ ಹೊರ ರಾಜ್ಯದ ಕಾರ್ಮಿಕನನ್ನ 20 ಜನ ಸೇರಿ ಹೊಡೆದು ಸಾಯಿಸ್ತಾರೆ. ಎತ್ತ ಸಾಕ್ತಾ ಇದೆ ನಮ್ಮ ಕರಾವಳಿ. ಈ ಮತೀಯ ದ್ವೇಷದ ಹತ್ಯೆ, ಹಲ್ಲೆಗಳಿಗೆ, ಪ್ರತೀಕಾರಗಳಿಗೆ ಏನು ಕೊರತೆ ಇಲ್ಲ. ಕಳೆದ 2-3 ದಶಕಗಳಿಂದ ಇದು ನಿರಂತರವಾಗಿ ಕೋಮು ಸಂಘರ್ಷ ನಡೀತಾ ಬಂದಿದೆ. ಆದರೆ ಒಬ್ಬ ಹೊರ ರಾಜ್ಯದಿಂದ ಬಂದಿರುವವನನ್ನ ಅಥವಾ ವಲಸೆ ಕಾರ್ಮಿಕರನ್ನ, ಅಪರಿಚಿತನನ್ನ ನೋಡುವಾಗಲೇ ಒಬ್ಬ ಕೂಲಿಕಾರನ ಥರ ಕಾಣುವವನನ್ನು ಹಿಡ್ಕೊಂಡು ಒಂದು ದೊಡ್ಡ ಗುಂಪು ಹೊಡೆದು ಯಾವುದೇ ಕರುಣೆ ಇಲ್ಲದೆ ಹೊಡೆದು ಕೊಂದು ಹಾಕುವಂಥದ್ದು, ಎಸ್ತು ಹೋಗುವಂಥದ್ದು, ಇದಂತೂ ಬಹುಶಃ ಮಂಗಳೂರಿನ ಮಟ್ಟಿಗೆ ಪ್ರಥಮ ಬಾರಿ ಇಂಥದ್ದು ಸಂಭವಿಸಿದೆ ಅಂತ. ಅಂದರೆ ಅದರ ಪ್ರಕಾರ ಮಂಗಳೂರು ತನ್ನ ಸಹನೆಯನ್ನು ಕಳ್ಕೊಳ್ತಾ ಇದೆ, ಮಂಗಳೂರು ತನ್ನ ಘನತೆಯನ್ನು ಕಳ್ಕೊಳ್ತಾ ಇದೆ ಅನ್ನುವಂಥದ್ರ ಸಂದೇಶ ಇದು. ಈ ರೀತಿ ಮಂಗಳೂರು ನಾಗರಿಕ ಸಮಾಜ ತನ್ನ ಅಪಾಯದ ಗೆರೆಯನ್ನು ದಾಟಿದರೆ ಮುಂದಕ್ಕೆ ಇದು ಎಲ್ಲಿಗೆ ಹೋಗಿ ನಿಲ್ತದೆ ಅಂತ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನು ಬೇಕಾದರೆ ಹೊಡಿಬೇಕು, ಯಾರನ್ನೇ ಬೇಕಾದರೆ ಬಡಿಬಹುದು ಅನ್ನುವಂಥದ್ದೆಲ್ಲ ಆಗಿಬಿಟ್ರೆ ಅದೊಂದು ರೀತಿಯಲ್ಲಿ ಜಂಗಲ್ ರಾಜ್ ಆಗ್ತದೆ. ಅದು ಕಾನೂನು ಸುವ್ಯವಸ್ಥೆ ಉಳ್ಳಂಥ, ಒಂದು ಡೆಮೋಕ್ರಸಿ ಉಳ್ಳಂಥ, ಅಥವಾ ಒಂದು ಪ್ರಜ್ಞೆ ಉಳ್ಳಂಥ, ಒಂದು ಸಜ್ಜನಿಕೆ ಉಳ್ಳಂಥ ಒಂದು ನಗರವಾಗಿ ಉಳಿಯುವುದಿಲ್ಲ. ಅದರಿಂದಾಗಿ ಈ ಘಟನೆಯನ್ನು ನಾವೆಲ್ಲರೂ ಕೂಡ, ಏನು ಕುಡುಪು ಮಾಬ್ ಲಿಂಚಿಂಗ್ ಪ್ರಕರಣವನ್ನು ನಾವೆಲ್ಲರೂ ಬಲವಾಗಿ ಖಂಡಿಸಬೇಕು. ಮತ್ತು ಇದರಲ್ಲಿ ತಪ್ಪಿತಸ್ಥರು ಎಲ್ರಿಗೂ ಶಿಕ್ಷೆ ಆಗಬೇಕು, ಯಾರೂ ಕೂಡ ಪಾರಾಗಬಾರ್ದು. ಪೊಲೀಸರು ಕೂಡ ತನಿಖೆಯಲ್ಲಿ ವ್ಯತ್ಯಾಸಗಳನ್ನು ಮಾಡಿದರೆ ಅವರಿಗೂ ಕೂಡ ಸರಿಯಾದ ರೀತಿಯಾದಂಥ ಕ್ರಮಗಳು ಅವರ ಮೇಲೆ ಕೂಡ ಆಗಬೇಕು. ಯಾಕೆಂದರೆ ಇಂಥದ್ದನ್ನೆಲ್ಲ ತಡಿಲಿಕ್ಕೆ ಬೇಕಾಗಿ ಪೊಲೀಸ್ ಇಲಾಖೆ ಇದೆ. ಅವರು ತಪ್ಪು ಮಾಡಿ ಇಂಥ ಪ್ರಕರಣಗಳ ಬಗ್ಗೆ ಒಂದು ರೀತಿಯ ನಿರಾಸಕ್ತಿಯನ್ನು ತೋರಿದರೆ ಇದು ಮುಂದಕ್ಕೆ ಇನ್ನಷ್ಟು ಬಿಗಡಾಯಿಸುವಂಥ ಸಾಧ್ಯತೆ ಇರ್ತದೆ. ಅದರಿಂದಾಗಿ ನಾವೆಲ್ಲರೂ ಕೂಡ, ಅದರಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದ ಇಲ್ಲ, ಎಲ್ಲ ಸಮುದಾಯದವರು ನಾವು ನಾಗರಿಕರು ಅನ್ನುವಂಥ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ಈ ಘಟನೆಯನ್ನು ಖಂಡಿಸಬೇಕು ಮತ್ತು ಸರಿಯಾದಂಥ ಕ್ರಮ ತನಿಖೆಗಾಗಿ ಆಗ್ರಹಿಸಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಅದರ ಜೊತೆಯಲ್ಲಿ ನಾವು ಇದನ್ನು ಮತ್ತಷ್ಟು ಎಳೆದಾಡಿ ಧರ್ಮದ ಆಧಾರದಲ್ಲಿ ನೋಡಿ ಆ ಧರ್ಮದ ತಪ್ಪು, ಈ ಧರ್ಮದ ತಪ್ಪು ಹೇಳೋದಕ್ಕಿಂತಲೂ ಕೂಡ ಈ ರೀತಿಯಾದಂಥ ಮತಾಂಧತೆಯ ವಿರುದ್ಧ ನಾವು ಹೋರಾಡಲಿಕ್ಕೆ ಸಾಧ್ಯ ಆಗಬೇಕು. ನಾವೆಲ್ಲರೂ ಮನುಷ್ಯರು ಅನ್ನುವಂಥ ನೆಲೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗಬೇಕು. ಅದೊಂದು ಕುಡುಪು ಪ್ರದೇಶದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಒಬ್ಬ ಅಮಾಯಕ ಯುವಕನ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಿ ಆತನ ಹತ್ಯೆ ನಡೆಸಿರುವಂತಹ ಒಂದು ಕೃತ್ಯವು ಬೆಳಕಿಗೆ ಬಂದಿರುತ್ತದೆ. ಸುಮಾರು 30ರಿಂದ 40 ಜನರು ಸೇರಿ ಗುಂಪು ಅಟ್ಯಾಕ್ ಮಾಡಿ ಈ ಒಂದು ಯುವಕನನ್ನು ಕೊಲೆ ಮಾಡಿರುವ ವಿಚಾರವು ಇವಾಗಲೇ ಎಲ್ಲರಿಗೂ ಮಾಧ್ಯಮಗಳಲ್ಲಿ ಕಂಡುಬಂದಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಶಾಂತಿ ಸೌಹಾರ್ದತೆಯ ಜಿಲ್ಲೆ ಎಂದು ಹೆಸರುವಾಸಿಯಾಗಿರುವಂಥ ಈ ಜಿಲ್ಲೆಯಲ್ಲಿ ಈ ರೀತಿಯ ಕೋಮುವಾದಕ್ಕೆ ಉತ್ತೇಜನ ಕೊಡುವಂತಹ ವಿಷಯಗಳು ಮತ್ತೆ ಮತ್ತೆ ಬೆಳಕಿಗೆ ಬರುತ್ತಾ ಇರೋದು ಬಹಳ ಖೇದಕರ ವಿಚಾರ. ಈ ಒಂದು ವಿಚಾರದಲ್ಲಿ ಇವಾಗಲೇ ತನಿಖೆ ನಡೆಯುತ್ತಿದ್ದು ಸುಮಾರು 20 ಜನರನ್ನು ಪೊಲೀಸ್ ಇಲಾಖೆ ಬಂಧಿಸಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯ ವಿಚಾರಗಳು ನಡೆಯಲಿಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದರೆ, ಕೆಲವು ಕೋಮುವಾದಿ ಶಕ್ತಿಗಳು, ಅದರ ನಾಯಕರು ಜಿಲ್ಲೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ
ಬೇರೆ ಬೇರೆ ವಿಚಾರಗಳಿಗೆ ಭೇಟಿ ನೀಡಿ ಅವರು ನೀಡುವಂತಹ ಹೇಳಿಕೆಗಳು, ಅವರು ಕೊಡುವಂತಹ ಕ್ಷುಲ್ಲಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪರಸ್ಪರ ಧರ್ಮಗಳ ನಡುವೆ ಕೋಮು ವಿದ್ವೇಷವನ್ನು ಬೆಳೆಸಲಿಕ್ಕಾಗಿ ಅವರು ಕೊಡುವಂಥ ಭಾಷಣಗಳು ಪರಸ್ಪರ ಹಿಂದೂ ಯುವಕರನ್ನು ಕೆರಳಿಸಿಕೊಂಡು ಸಮಾಜಕ್ಕೆ ದೊಡ್ಡ ತಪ್ಪು ಸಂದೇಶವನ್ನು ಕೊಡುವುದರಿಂದಾಗಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಈ ಒಂದು ಯುವಕನನ್ನು ಕೊಲೆ ಮಾಡಿ ಆತನನ್ನು ರಸ್ತೆಯಲ್ಲಿ ಎಸೆದು ಏನೂ ಗೊತ್ತಿಲ್ಲದವರಂತೆಗೆ ನಡೆಸಿದಂಥ ಈ ಒಂದು ವಿಚಾರವು ಸಮಾಜವು ಖಂಡಿಸುತ್ತದೆ ಮಾತ್ರವಲ್ಲ, ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ತಲೆ ತಗ್ಗಿಸುವಂತೆ ಇವತ್ತು ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಒಗ್ಗಟ್ಟಿನಿಂದ ಇಂಥ ಸಮಾಜ ವಿರೋಧಿ ಶಕ್ತಿಗಳ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡುವ ಅಗತ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕಾದರೆ ಎಲ್ಲರೂ ಒಟ್ಟಾಗಿ ಪರಸ್ಪರ ಸಹೋದರತೆಯಿಂದ ಬಾಳುವಂಥ ಅಗತ್ಯ ಇದೆ. ಕೋಮು ವಿದ್ವೇಷ ಶಕ್ತಿಗಳು ನಮ್ಮನ್ನು ಪರಸ್ಪರ ವಿಭಜಿಸಲು ಏನೆಲ್ಲ ಪಣ ತೊಡ್ತಾ ಇದೆ ಅದರ ವಿರುದ್ಧ ನಾವು ಸಂಘಟಿತವಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಕೂಡ ಈಗ ಬಂದಿದೆ. ಈ ಸಂದರ್ಭ ಬಹಳ ವಿಚಿತ್ರವಾಗಿ ನಮಗೆ ಕಂಡುಬರ್ತಾ ಇದೆ. ಆದರೂ ವಿವಿಧ ಆ್ಯಂಗಲ್ಗಳಲ್ಲಿ ಕೇಸನ್ನು ಮುಚ್ಚಿ ಹಾಕಲು ಅದಕ್ಕೆ ಬೇರೆ ಬೇರೆ ರಾಜಕೀಯ ಶಕ್ತಿಗಳು, BJP ಪ್ರೇರಿತ ಶಕ್ತಿಗಳು ಆರೋಪಿಗಳಿಗೆ ಕುಮ್ಮಕ್ಕು ನೀಡಿರುವುದು ಮಾತ್ರವಲ್ಲ, ಈ ಕೇಸನ್ನು ಮುಚ್ಚಿ ಹಾಕಲು ಕೂಡ ಪ್ರಯತ್ನ ಪಟ್ಟಿದೆ ಎಂಬುದು ಕೂಡ ಈವಾಗಲೇ ರುಜುವಾತಾಗಿದೆ. ನಾನು ಈ ಘಟನೆಯನ್ನು ಖಡಾಖಂಡಿತವಾಗಿ ಖಂಡಿಸುತ್ತೇನೆ ಮಾತ್ರ ಅಲ್ಲ, ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈವಾಗಲೇ 15-20 ಜನರನ್ನು ಬಂಧಿಸಿದೆ. ಇದರ ಪ್ರಮುಖ ಆರೋಪಿ ಈವಾಗಲೇ ತಪ್ಪಿಸಿಕೊಂಡಿದ್ದಾನೆ. ಅವನನ್ನು ಈ ಕೂಡಲೇ ಬಂಧಿಸಬೇಕೆಂದು ಈ ಮೂಲಕ ಆಗ್ರಹಿಸ್ತೇನೆ ಮಾತ್ರವಲ್ಲ, ಈ ಕೇಸಿನ ಸಮಗ್ರ ತನಿಖೆಯಾಗಬೇಕು. ಯಾಕೆ ಈ ವಿಚಾರದಲ್ಲಿ ಆ ಅಮಾಯಕ ಯುವಕನ ಕೊಲೆಯಾಯಿತು, ಅವನನ್ನು ಯಾತಕ್ಕಾಗಿ ಇವರು ಕೊಲೆ ಮಾಡಿದರು ಎಂಬುದು ಸಮಗ್ರ ತನಿಖೆಯಾಗಬೇಕು. ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಉಗ್ರರು ಗುಂಡು ಹೊಡೆದಿಲ್ವಾ, ಆಕ್ರೋಶ ಇಲ್ವಾ, ದೇಶದ ವಿರುದ್ಧ ಘೋಷಣೆ ಕೂಗಿದ್ರೆ ಹೇಗೆ ಬಿಡುವುದು, ಈ ತರದ ವಾದ ಇದ್ರೂ FIRನಲ್ಲಿ ಈ ಕುರಿತು ಎಲ್ಲೂ ಕೂಡ ದಾಖಲಿಸಿಲ್ಲ. ಹೀಗಾಗಿ ಬೇರೆ ಧರ್ಮದವನ ಎನ್ನುವ ಕಾರಣಕ್ಕೆ ಗುಂಪೊಂದು ಹೊಡೆದು ಸಾಯಿಸಿದ್ದು, ಅದಕ್ಕೂ ಮುನ್ನ ಪೊಲೀಸರು ವಾರಿಸುದಾರು ಇಲ್ಲದ ಮೃತದೇಹ ಪತ್ತೆಯಂತ ಮಂಗಳೂರು ಗ್ರಾಮಾಂತರ ಪೊಲೀಸರು ಕೂಡ ಕೇಸ್ ಕ್ಲೋಸ್ ಮಾಡಲು ಪ್ರಯತ್ನಿಸಿದ್ರು. ಇಲ್ಲಿ ಕಂಡ್ರೆ ಇಲ್ಲಿ ಹೊರ ರಾಜ್ಯದವರು ಬಂದು ಸತ್ರೆ, ಕೊಲೆ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಇಲ್ವಾ ಎನ್ನುವ ಪ್ರಶ್ನೆ ಮಾಡುತ್ತೆ. ಮೀಡಿಯಾದಲ್ಲಿ ಸುದ್ದಿಯಾದ ಬಳಿಕ ತಡವಾಗಿ ಕೇಸ್ ಫೈಲ್ ಮಾಡಿ ಕಮಿಷನರ್ ಸುದ್ದಿಗೋಷ್ಠಿ ಕೂಡ ನಡೆಸ್ತಾರೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಭಾನುವಾರ ಸಾಯಂಕಾಲ ವಾಮಂಜೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು. ಆ ಡೆಡ್ ಬಾಡಿಯನ್ನು ಅದು ಕುಡುಪು ಬತ್ತರ ಕುರುತಿ ದೇವಸ್ಥಾನ ಹತ್ತಿರ ಒಂದು ಸಿಕ್ಕಿತ್ತು. ಸೊ ಆವಾಗ ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಅಧಿಕಾರಿ ಆ ಜಾಗಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆವಾಗ ಆ ಬಾಡಿದು ನಾವು ಪರಿಶೀಲನೆ ಮಾಡಿದ್ದೀವಿ. ಬಾಡಿ ಮೇಲೆ ಕೆಲವು ಇಂಜರಿ ಮಾರ್ಕ್ಸ್ ಇತ್ತು, ಆದರೆ ಅದು ಸ್ಪಷ್ಟವಾಗಿ ಇರಲಿಲ್ಲ. ಸೊ ಆವಾಗ ನಾವು ಒಂದು ಸಸ್ಪೆಕ್ಟ್ ಡೆತ್ ಅಂತ ಕೇಸನ್ನು ದಾಖಲು ಮಾಡಿ ಆ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ. ತನಿಖೆ ಸಮಯದಲ್ಲಿ ನಮಗೆ ಕೆಲವು ಡೀಟೇಲ್ಸ್ ಸಿಕ್ಕಿತ್ತು, ಆದರೆ ಆವಾಗ ವಿಕ್ಟಿಮ್ ಯಾರು ಅದರ ಬಗ್ಗೆ ನಮಗೆ ಖಚಿತ ಮಾಹಿತಿ ಇರಲಿಲ್ಲ. ಜೊತೆಗೆ ಯಾವ ರೀತಿಯನ್ನು ಅವ್ರಿಗೆ ಹೊಡೆದಿದ್ದಾರೆ, ಯಾವ ರೀತಿ ಫೌಲ್ ಪ್ಲೇ ಆಗಿದೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಮಂಡೇ ನಾವು ಈ ಕೇಸ್ದು ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ನಾವು 2 ಡೈರೆಕ್ಷನಲ್ಲಿ ಕೇಸ್ದು ತನಿಖೆ ಮಾಡಿದ್ದೀವಿ. ಒಂದು ವಿಕ್ಟಿಮ್ದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ವಿಕ್ಟಿಮ್ ಯಾರು, ಅಲ್ಲಿ ಹೇಗೆ ಬಂದರು ಅವರು. ಎರಡನೇದು ಅವ್ರ ಮೇಲೆ ಹಲ್ಲೆ ಯಾವ ರೀತಿ ಆಯಿತು, ಯಾಕೆ ಆಯಿತು. ಸೊ ಮಧ್ಯಾಹ್ನ ನಂತರ ನಮಗೆ ಕೆಲವು ಇದರ ಬಗ್ಗೆ ಮಾಹಿತಿ ಬರೋದು ಸ್ಟಾರ್ಟ್ ಆಯಿತು. ಸೊ ಆ ದಿವಸ ಅಲ್ಲಿ ದೇವಸ್ಥಾನ ಹತ್ರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು. ಸೊ ಕ್ರಿಕೆಟ್ ಟೂರ್ನಮೆಂಟ್ದಲ್ಲಿ ಬಹುಶಃ ಕೆಲವು ಮಾತು ಮೇಲೆ ಜಗಳ ಆಗಿದೆ ಮತ್ತು ಅವ್ರಿಗೆ ಕೆಲವು ಜನ ಸೇರಿ ಹೊಡೆದಿದ್ದಾರೆ, ಆ ರೀತಿ ನಮಗೆ ಮಾಹಿತಿ ಸಿಕ್ತು. ನಂತರ ನಾವು ವೆನ್ಲಾಕ್ ಹಾಸ್ಪಿಟಲಲ್ಲಿ ಆ ಬಾಡಿದು ಲೋಕಲ್ ಡಾಕ್ಟರ್ಸಿಂದ ಮುಖಾಂತರ ಒಂದು ಪೋಸ್ಟ್ಮಾರ್ಟಮ್ ಮಾಡಿಸಿದ್ದೀವಿ. ಪೋಸ್ಟ್ಮಾರ್ಟಮ್ ಸಮಯದಲ್ಲಿ ಅವ್ರಿಗೆ ಮೇಲೆ ಬಾಡಿ ಇಂಟರ್ನಲ್ ಅವ್ರಿಗೆ ಸಾಕಷ್ಟು ಕಡೆ ಪೆಟ್ಟು ಬಿದ್ದಿತ್ತು, ಸ್ಪೆಷಲಿ ಬ್ಯಾಕ್ ಸೈಡ್ ಮತ್ತು ಬಟಕ್ಸ್ ಮೇಲೆ. ಸೊ ಮತ್ತು ಕೆಲವು ಪ್ರೈವೇಟ್ ಪಾರ್ಟ್ಸಲ್ಲಿ ಕೂಡ ಇಂಜರಿ ಇತ್ತು. ಸೊ ನಂತರ ಬ್ಲಡ್ ಹೆಮರೇಜ್ ಆಯಿತು. ನಂತರ ಅವ್ರಿಗೆ ಶಾಕಿಂದ ಅವ್ರದ್ದು ಡೆತ್ ಆಗಿದೆ ಅಂತ ನಮಗೆ ಡಾಕ್ಟರ್ಸ್ ಪ್ರಿಲಿಮಿನರಿ ಮಾಹಿತಿ ಕೊಟ್ಟಿದ್ದರು. ಸೊ ನಂತರ ಈ ಮಾಹಿತಿ ಆಧಾರ ಮೇಲೆ ಆ ಕೇಸ್ಗೆ ನಾವು ಮರ್ಡರ್ ಕೇಸಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ನಂತರ ನಮ್ಮ 2ನೇ ಟೀಮ್ ಆರೋಪಿಗಳು ಯಾರ್ಯಾರು ಮತ್ತು ಆ ದಿವಸ ಅಲ್ಲಿ ಏನು ನಡೀತು ಅದರ ಬಗ್ಗೆ ಪರಿಶೀಲನೆ ಮಾಡಿದರು. ಸೊ ಇಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಪ್ರಕಾರ ಮಧ್ಯಾಹ್ನ ಆ ದಿವಸ 3 ಗಂಟೆಗೆ
ಕ್ರಿಕೆಟ್ ನಡೆಯುವಾಗ ಈ ವಿಕ್ಟಿಮ್ ಅಲ್ಲಿ ರೀಚ್ ಆಗ್ತಾರೆ. ಆವಾಗ ಒಂದು ಮಾತು ಮೇಲೆ ಅಲ್ಲಿ ಸಚಿನ್ ಒಬ್ಬ ಆರೋಪಿ, ಅವ್ರ ಜೊತೆಗೆ ಅವ್ರದ್ದು ಜಗಳ ಆಗ್ತದೆ. ಸಚಿನ್ಗೆ ಜಗಳ ನೋಡಿ ಅವರು ಸಹಚರಿಗಳು ಕೂಡ ಅವ್ರಿಗೆ ಜಾಯಿನ್ ಮಾಡ್ತಾರೆ. ಆಮೇಲೆ ಅವ್ರ ಮೇಲೆ ಕೈ ಕಾಲಿಂದ ಹಲ್ಲೆ ಮಾಡ್ತಾರೆ. ಒಂದು ದೊಣ್ಣೆ ಇರ್ತದೆ, ಆ ದೊಣ್ಣಿಂದ ಅವ್ರು ಕೂಡ ಬೆಕ್ ಮೇಲೆ ಹಲ್ಲೆ ಮಾಡ್ತಾರೆ. ನಂತರ ಅವರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ಇನ್ನೂ ಸಾಕಷ್ಟು ಜನ ಅವ್ರಿಗೆ ಜಾಯಿನ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಸೊ ಈ ರೀತಿ ನಮ್ಮ ಪ್ರಾರಂಭಿಕ ಮಾಹಿತಿ ಪ್ರಕಾರ ಸುಮಾರು ಒಂದು 30 ಜನ ಈ ರೀತಿ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಆ ಹಲ್ಲೆದು ಶಾಕ್ದಿಂದ ಅವರು ತೀರ್ಕೊಂಡಿದ್ದಾರೆ. ಸೊ ವಾಮಂಜೂರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 37/25 ಕೇಸ್ ದಾಖಲು ಮಾಡಿದ್ದೀವಿ. ಈ ಕೇಸಲ್ಲಿ ನಾವು ಈಗ 25 ಜನ ಆರೋಪಿಗಳಿಗೆ ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚು ಆ್ಯಕ್ಚುಲಿ ಆರೋಪಿಗೆ ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ 15 ಜನರಿಗೆ ನಾವು ವಶಪಡಿಸ್ಕೊಂಡಿದ್ದೀವಿ. ಅವ್ರಿಗೆ ಈಗ ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ಲಿಕ್ಕೆ ಪ್ರೊಸೀಜರ್ ಮಾಡ್ತಾ ಇದ್ದೀವಿ. ಸೊ ಸಿನ್ಸ್ ಇಟ್ ವಾಸ್ ಅ ಕೇಸ್ ಆಫ್ ಮೋರ್ ದೆನ್ 5 ಪೀಪಲ್ ಜಾಯ್ನಿಂಗ್ ಟುಗೆದರ್ ಆ್ಯಂಡ್ ಅಟ್ಯಾಕಿಂಗ್ ದ ಇಂಡಿವಿಜುವಲ್, ಅದಕ್ಕಾಗಿ ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಒಂದು ಹೊಸ ಒಂದು ಪ್ರೊವಿಷನ್ ಇದೆ ಮಾಬ್ ಲಿಂಚಿಂಗ್ದು. ಕ್ರೈಮ್ ನಂಬರ್ ಸೆಕ್ಷನ್ 1032 ಆಫ್ ಭಾರತೀಯ ನ್ಯಾಯ ಸಂಹಿತಾ, ಅದು ಫಸ್ಟ್ ಟೈಮ್ ನಾವು ಇನ್ವೋಕ್ ಮಾಡ್ತಾ ಇದ್ದೀವಿ. ಸೊ ಅದರದ್ದು ಪೆನಲ್ಟಿ ಪನಿಷ್ಮೆಂಟ್ ಇಸ್ ಡೆತ್ ಪೆನಲ್ಟಿ ಆರ್ ಪನಿಷ್ಮೆಂಟ್ ಫಾರ್ ಲೈಫ್, ಆ ರೀತಿ ಇದೆ. ಸೊ ಈ ಎಲ್ಲ ಆರೋಪಿಗಳು ಯಾರ್ಯಾರು ನಾವೀಗ ಅರೆಸ್ಟ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಇದು ಸೆಕ್ಷನ್ ಇನ್ವೋಕ್ ಮಾಡಿ ಅವ್ರ ಮೇಲೆ ಈಗ ಮುಂದಿನ ಕ್ರಮ ತಗೊಳ್ತಾ ಇದ್ದೀವಿ. ಗುಂಪೊಂದು ಥಳಿಸಿ ಹತ್ಯೆಗೈದ ವ್ಯಕ್ತಿಯ ಗುರುತು ಪತ್ತೆಯಾಗಿದ್ದು, ಕೇರಳದ ವಯನಾಡಿನಿಂದ ಆಗಮಿಸಿದ ಆತನ ಮನೆ ಮಂದಿ ಮೃತದೇಹವನ್ನ ಇವತ್ತು ಬೆಳಗಿನ ಜಾವ ಕೊಂಡೊಯ್ದಿದ್ದಾರೆ. ಕೇರಳದ ವಯನಾಡು ಜಿಲ್ಲೆಯ ಪುಲ್ಪಳ್ಳಿ ನಿವಾಸಿ ಕುಂಜಾಯ್ ಎಂಬವರ ಪುತ್ರ ಅಶ್ರಾಫ್ ಕೊಲೆಯಾದಂತಹ ವ್ಯಕ್ತಿ. ಈ ಬಗ್ಗೆ ಮಾಹಿತಿ ಪಡೆದಿದ್ದ ಅಶ್ರಾಫ್ ಕುಟುಂಬಸ್ಥರು ಮಂಗಳವಾರ ತಡರಾತ್ರಿ 12:30 ಸುಮಾರಿಗೆ ಮಂಗಳೂರಿಗೆ ಆಗಮಿಸುತ್ತಾರೆ. ಅಶ್ರಾಫ್ ಅವರ ಸಹೋದರ ಸೇರಿದಂತೆ ಆಗಮಿಸಿದ್ದ ಮೂವರು ವೆಲ್ಲಾಕ್ ಶವಾಗಾರದಲ್ಲಿ ಇರಿಸಿದ್ದಂತಹ ಮೃತದೇಹ ಅಶ್ರಾಫ್ ಅವರದೆಂದು ಗುರುತಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಾನೂನು പ്രക്രിയಯನ್ನು മുಗಿಸಿ മൃതദേഹವನ್ನ കുടുംബസ്ഥರಿಗೆ ഹസ്താന്തരിಸಲಾಗಿದೆ. ഇടയ്ക്ക് ഇങ്ങനെ പുറത്തു പോകുന്ന ഒരു സ്വഭാവമാണ്. ആൾക്ക് മാനസികമായിട്ടൊരു ചെറിയ പ്രോബ്ലം ഉണ്ട്. ആള് പൈങ്കുളം, അതേപോലെ വെട്ടം, അതേപോലെ നമ്മുടെ അൻസാർ അങ്ങനത്തെ മാനസിക കേന്ദ്രങ്ങളിലൊക്കെ ആയിരുന്നു. അപ്പോൾ ആ ഒരു പ്രശ്നമുണ്ട് പൊതുവായിട്ട്. അപ്പോൾ അതിൻ്റെ ഭാഗമായിട്ട് പലപ്പോഴും നമുക്കൊരു അവിടെ ഞാൻ എറണാകുളത്താണ് ഉള്ളത്. അപ്പോൾ അവിടെ വരും. അപ്പോൾ അവിടുന്ന് ഒരു ഡ്രസ്സും കാര്യങ്ങളും മൊബൈലൊക്കെ കൊടുക്കും. പിന്നെ അത് ചിലപ്പോൾ എവിടെയെങ്കിലും കളഞ്ഞിട്ട് പോകും. ഞാൻ എൻ്റെ പേരിൽ തന്നെയാണ് സിമ്മൊക്കെ എടുത്ത് കൊടുക്കാറുള്ളത്. അപ്പോൾ ഇപ്പോൾ അങ്ങനെ ഇടയ്ക്ക് പോകും. എന്തെങ്കിലും കൊടുത്തു കഴിഞ്ഞാൽ അങ്ങനെ എന്തിനും ഒരു ആ ഒരു രൂപത്തിലാണ് മൂപ്പരുടെ ഒരു ക്യാരക്ടർ ഉള്ളത്. ഒരു മാനസികമായിട്ട് പ്രോബ്ലമാണ്. കുറേയൊക്കെ വർഷങ്ങളായിട്ടൊരു 9ാം ക്ലാസ്സിലൊക്കെ പഠിക്കുന്ന അന്നോട്ട് തന്നെ അങ്ങനത്തെ ഒരു ബുദ്ധിമുട്ടുണ്ട്. ഇവിടെ എനിക്ക് തോന്നുന്നത് ഇപ്പോൾ ഇടയ്ക്ക് ഇങ്ങനെ മംഗലാപുരമൊക്കെ ആണെന്ന് പറയും. വീട്ടിലോട്ട് ഇടയ്ക്ക് വരികയും ചെയ്യും. ഉമ്മാൻ്റെ അടുത്തൊക്കെ വരും. ഇപ്പോൾ ഈ അടുത്ത് ഈ പെരുന്നാൾ ആ സമയത്ത് വന്നായിരുന്നു. അപ്പോൾ ഇങ്ങനെ മംഗലാപുരത്ത് ഇങ്ങനെ ഓരോ ഇതാണ്. മൂപ്പര് പിന്നെ കോട്ടക്കൽ കടയിൽ നിൽക്കുന്നുണ്ട്. അവിടെ ഒരു ഷോപ്പിലൊക്കെ നിൽക്കുന്നത്. എവിടെയെങ്കിലും ഇപ്പോൾ നമ്മുടെ തന്നെ കടയിലൊക്കെ വന്നു കഴിഞ്ഞാൽ നന്നായിട്ട് നല്ല രൂപത്തിൽ സംഭവിച്ചു പോയി. നമുക്കിപ്പോൾ ഇനി അതിനെക്കുറിച്ച് പോലീസൊക്കെ അന്വേഷിക്കുന്നുണ്ട്. ഇവിടെ ആളെ ഐഡൻറ്റിഫൈ ചെയ്യുന്ന മുമ്പ് തന്നെ 20ഓളം പ്രതികളെ അറസ്റ്റൊക്കെ ചെയ്തിട്ടുണ്ട്. പിന്നെ അവൻ്റെ ഭാഗത്തെന്തോ തെറ്റ് വന്നിട്ടുണ്ടോ എന്നൊക്കെയാണ് ഇത് പറയുന്നത്. അതൊക്കെ അതിൻ്റേതായ വഴികൾക്ക് അന്വേഷിക്കട്ടെ. നമുക്ക് എന്താ പറഞ്ഞാൽ അവനെ സംബന്ധിച്ച് പൂർണ്ണമായിട്ടൊരു മാനസികപരമായിട്ട് വർഷങ്ങളായിട്ട് മാനസികപരമായിട്ട് ബുദ്ധിമുട്ടുള്ള ഒരാളാണ്. അപ്പോൾ നമുക്കിപ്പോൾ അതിൻ്റെ അപ്പുറത്തൊന്നും നമുക്ക് പറയാൻ പറ്റില്ലല്ലോ. നമുക്കിപ്പോൾ ഒരു വേറെ എന്തെങ്കിലും എന്താ പറയുക വേറെ വിധത്തിലാണെന്നൊന്നും നമുക്കൊരിക്കലും പറയാൻ കഴിയാത്ത അവസ്ഥയാണുള്ളത്. പ്രശ്നമായിട്ട് ഏത് തരത്തിലുള്ള അന്വേഷണത്തിന് നമുക്ക് ഞങ്ങളുടെ ഭാഗത്തുനിന്ന് ഞങ്ങൾ പൂർണ്ണമായിട്ട് അതിനോട് സഹകരിക്കും. എന്താണ് എന്നുള്ളത് ഇപ്പോൾ ഞങ്ങളിപ്പോൾ ഇന്നിപ്പോൾ ഇവിടെ എത്തിയുള്ളൂ. മറ്റു കാര്യങ്ങളൊക്കെ പോലീസ് ഹാൻഡ് ഓവർ ചെയ്യാമെന്ന് പറഞ്ഞിട്ടുണ്ട്. ഇന്ന് വൈകുന്നേരമാണ് അറിയുന്നത്. ഒരു വൈകുന്നേരം ഒരു 5 മണി കഴിഞ്ഞതിൻ്റെ ശേഷമാണ് എനിക്ക് അറിയുന്നത്. എന്നിട്ട് ഒരു കുറച്ച് കാലമായിട്ട് ഇവിടെ ഉണ്ട്. ഇങ്ങനെ വീട്ടിലോട്ടൊക്കെ ഇങ്ങനെ വരാറുണ്ട്. പുൽപ്പള്ളിയാണ് ഇപ്പോൾ താമസമുള്ളത്. അപ്പോൾ അവിടെ ഉമ്മാൻ്റെ അടുത്തൊക്കെ വരാറുണ്ട്.
എന്തെങ്കിലുമൊക്കെ ക്യാഷൊക്കെ കൊടുക്കാറുണ്ട്. ഇങ്ങനെ ഇവിടെ എന്തെങ്കിലും വർക്കാണ്. പിന്നെ അങ്ങനെ പൊതുവെ 10-15 വർഷമായിട്ട് അങ്ങനെ തന്നെയാണ്. അത് ഒരു സ്പെഷ്യലായിട്ടുള്ള ഒരു രീതിയല്ല. മുഹമ്മദ് അഷ്റഫ്. 5 പേര്. ഇവന് എൻ്റെ നേരെ മൂത്ത ആളാണ്. അല്ല മാരീഡ് അല്ല. മംഗലാപുരം ഉണ്ടെന്ന് അറിയാം. പിന്നെ ആളിങ്ങനെ ഒരു യാത്രയുടെ ഒക്കെ ഞാൻ പറഞ്ഞല്ലോ, മാനസികപരമായിട്ടൊരു ബുദ്ധിമുട്ടുള്ളത് കൊണ്ട് അങ്ങനത്തെ ഒരു യാത്ര, അങ്ങനത്തെ കാര്യങ്ങളൊക്കെ അങ്ങനെ ചെയ്യുന്ന ഒരാളാണ് പല ഭാഗത്ത്. അപ്പോൾ എല്ലാവർക്കും അറിയുന്ന ഒരു കാര്യമാണ്. അപ്പോൾ ആ ഒരു ഇതാണ്. പിന്നെ ഇങ്ങനെ ഒരു അൺഫോർച്ചുനേറ്റ് ഇങ്ങനെ ഒന്ന് സംഭവിച്ചു എന്ന് പറഞ്ഞപ്പോൾ നമുക്കൊക്കെ ഒരു വല്ലാത്തൊരു ബുദ്ധിമുട്ടായിപ്പോയി. അങ്ങനെയാണ് നമ്മൾ അത് ഇവിടെ ആളെ ഐഡൻറ്റിഫൈ ചെയ്യുന്ന മുന്നേ തന്നെ അത് അറസ്റ്റൊക്കെ ഇവിടെ നടത്തപ്പെടും. ಇನಿಯೂ ಮತ್ತು ಆರಕ್ಕೆ ಕಾರ್ಮಿಕ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಒಂದು ಗುಂಪೊಂದು ಹಲ್ಲೆ ನಡೆಸಿ ಒಂದು ಸಾರ್ವಜನಿಕವಾಗಿ ಹಾಡು ಹಗಲೇ ಒಂದು 2.5 ಗಂಟೆಯಿಂದ 3.5 ಗಂಟೆಯ ಒಳಗೆ ಹಲ್ಲೆ ನಡೆಸಿ, ಸಾಮೂಹಿಕವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಮಾನವೀಯ ಮೌಲ್ಯ ಎಲ್ಲಿ ಹೋಯಿತು? ದಕ್ಷಿಣ ಕನ್ನಡ ಜಿಲ್ಲೆಯ ಜನರದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರದ್ದು, ವಿದ್ಯಾವಂತರ ಜಿಲ್ಲೆ, ಶಿಕ್ಷಿತರ ಜಿಲ್ಲೆ, ಎಲ್ಲದರಲ್ಲಿ ಮುಂದಿರುವಂಥ ಜಿಲ್ಲೆ, ಎಲ್ಲ ಧಾರ್ಮಿಕ ದೇವರುಗಳನ್ನು ನಂಬುವಂಥ ಜಿಲ್ಲೆಯಲ್ಲಿ ಒಂದು ಮಾನವೀಯತೆ ಇಲ್ಲದಿದ್ದರೆ ನಾವು ಎಂಥ ಧರ್ಮವನ್ನು, ಎಂಥ ಶಿಕ್ಷಣವನ್ನು ಪಡೆದು ಏನು ಲಾಭ? ಬಹಳ ಒಂದು ಸಮಾಜವೇ ತಲೆಸೆಗುವಂಥ ಕೆಲಸ ನಡೆದೋಗಿದೆ. ಇಂತಹ ಒಂದು ದುಷ್ಕೃತ್ಯ ಜಿಲ್ಲೆಯಲ್ಲಿ ಯಾವತ್ತೂ ನಡಿಬಾರ್ದು. ಯಾಕಂತ ಹೇಳಿದರೆ ಈ ಜಿಲ್ಲೆಗೆ ಹೊರ ದೇಶಗಳಿಂದ, ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಕೆಲಸಕ್ಕಾಗಿ ಜನರು ಈ ಜಿಲ್ಲೆಗಳಿಗೆ ಬರ್ತಾರೆ. ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಯುವಕರು ವೈಟ್ ಕಾಲರ್ ಜಾಬ್ಗಳನ್ನು ಹೀಗಾಗಿ ಹೆಚ್ಚಾಗಿ ಆಸೆ ಪಡುವಂಥದ್ದು. ನಾವು ಯಾವುದೇ ತೋಟ ಆಗಲಿ, ಗದ್ದೆಗಳಲ್ಲಾಗಿರ್ಬೋದು, ಕೃಷಿ ಆಗಿರ್ಬೋದು, ಕೂಲಿ ಆಗ್ಬೋದು, ಯಾವುದೇ ಕೆಲಸಗಳನ್ನು ನಾವು ಮಾಡೋದಿಲ್ಲ. ನಾವು ಹೊರ ಜಿಲ್ಲೆಯ ಯುವಕರಿಂದ, ಹೊರ ರಾಜ್ಯಗಳ ಯುವಕರಿಂದ ನಾವು ಈ ಕೆಲಸಗಳನ್ನು ಮಾಡಿಸ್ತೇವೆ. ಈ ಸಂದರ್ಭದಲ್ಲಿ ದಿನಕ್ಕೆ 500 ರೂಪಾಯಿಯೋ 1000 ರೂಪಾಯಿಯೋ ಸಂಬಳಕ್ಕೋಸ್ಕರ ರಾತ್ರಿ ಹಗಲು ತಮ್ಮ ಕುಟುಂಬವನ್ನು ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ಮೂಲ ಸ್ಥಾನಗಳಲ್ಲಿ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಅವರೊಂದು ಸಣ್ಣ ತಪ್ಪು ಮಾಡಿದ್ರು ಅಥವಾ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು, ಅದನ್ನು ನಾವು ಮಾನವೀಯತೆ ದೃಷ್ಟಿಯಲ್ಲಿ ನೋಡಬೇಕೇ ಹೊರತು, ಅಥವಾ ತಪ್ಪು ಮಾಡಿದರೋ ಮಾಡುದು ಇಲ್ವೋ ಅನ್ನೋದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಒಂದು ಸಾರ್ವಜನಿಕವಾಗಿ ಒಬ್ಬರನ್ನು ಹಲ್ಲೆ ನಡೆಸಿ ಗುಂಪೊಂದು ಸಾಯಿಸಿದ್ದು ಬಹಳ ಹೃದಯವಿದ್ರಾವಕ. ಇಂಥ ಘಟನೆಗಳು ಜಿಲ್ಲೆಯ ಹೆಸರನ್ನು ಹಾಳು ಮಾಡ್ತದೆ. ಇದರ ಹಿಂದೆ ಯಾವುದೇ ಷಡ್ಯಂತ್ರಗಳಿದ್ರು, ಯಾವುದೇ ದೊಡ್ಡ ವ್ಯಕ್ತಿಗಳಿದ್ರು, ಎಷ್ಟೇ ದೊಡ್ಡ ಆರೋಪಿಗಳಿದ್ರು, ಎಷ್ಟೇ ಪ್ರಭಾವಿಗಳಿದ್ರು, ಇವರನ್ನು ಕಾನೂನಿನಲ್ಲಿ ಶಿಕ್ಷೆಗೊಳಪಡಿಸಬೇಕು. ಇಂಥ ಘಟನೆಗಳು ಜಿಲ್ಲೆಯಲ್ಲಿ ಮತ್ತೆ ಮರುಕಳಿಸಿರಬಾರದು. ಮೊನ್ನೆ ಆದಿತ್ಯವಾರ ಮಂಗಳೂರಿನ ಹೊರವಲಯದ ಉಡುಪಿನ ಒಂದು ಕ್ರೀಡಾಂಗಣದಲ್ಲಿ ಕೇರಳ ಮೂಲದ ಅಶ್ರಫ್ ಹೇಳುವಂತಹ ಒಬ್ಬ ಅಮಾಯಕನ ಮೇಲೆ ಕ್ರೀಡಾಂಗಣದಲ್ಲಿದ್ದಂತಹ ಯುವಕರು ಅವನ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನು ಮಾಡಿ ಹತ್ಯೆಯನ್ನು ಗೈದಂತಹ ಘಟನೆ ಇವತ್ತು ಮಾನವ ಸಮಾಜ ತಲೆತಗ್ಗಿಸುವಂತಹ ಒಂದು ಘಟನೆ ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇವತ್ತು ಒಂದು ವಿದ್ಯಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆಗೆ ಹೆಸರಾದಂತಹ ಒಂದು ಜಿಲ್ಲೆಯಲ್ಲಿ ಇವತ್ತು ಕಪ್ಪು ಚುಕ್ಕೆಯನ್ನು ತಂದಿರುವಂಥದ್ದು. ಬಹುಶಃ ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಕಠಿಣವಾಗಿ ಖಂಡಿಸ್ತಾ ಇದೆ. ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಇಲ್ಲಿಯ ಪೊಲೀಸ್ ಇಲಾಖೆಯು ಅವರ ಯಾರೆಲ್ಲ ಆರೋಪಿಗಳಿದ್ದಾರ ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾಗಿ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ. ಪೆಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಹೊಡೆದು ಸಾಯಿಸಿದ್ದು ತಪ್ಪೆ. ಕುಡುಪಿನಲ್ಲಿ ವಲಸೆ ಕಾರ್ಮಿಕರನ್ನ ಸಾಯಿಸಿದ್ದೂ ಕೂಡ ತಪ್ಪೆ. ಇಲ್ಲಿ ಜಾತಿ ಧರ್ಮದ ಆಚೆಗೆ ಮಾನವೀಯತೆಯನ್ನ ಮೆರೆಯಬೇಕಾಗಿದೆ. 20 ಜನರ ತಂಡದಲ್ಲಿದ್ದ ಒಬ್ಬನಿಗಾದ್ರೂ ಹೊಡೆದದ್ದು ಸಾಕು, ಪಾಪ ಹೋಗ್ಲಿ, ಅವ ಬದುಕಲಿ ಎನ್ನುವ ಮಾನವೀಯತೆ ಬೆಳೀತಾ ಇದ್ರೆ ಒಂದು ಬಡಪಾಯಿಯ ಜೀವ ಉಳಿತಾಯಿತು. ಇನ್ನು ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಪತಿ ಪ್ರಕರಣದ ಸೂತ್ರಧಾರಿ ಎನ್ನುವಂತಹ ಒಂದಷ್ಟು ಆರೋಪಗಳು ಕೇಳ್ತಾ ಇದೆ. ಪಾತ್ರಧಾರಿಗಳ ಬಂಧನ ಆಗಿದೆ. ಹಾಗಿದ್ರೆ ಸೂತ್ರಧಾರಿಯ ರಕ್ಷಣೆಗೆ ಹಲವು ರಾಜಕೀಯ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಎಂಕ್ಲೆನ ಜನ ಬುಡ್ಲೆ ಎನ್ನುವ ಫೋನ್ ಕಾಲ್ಗಳು ಸಾಕಷ್ಟು ಹೋಗಿದೆ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಜನ ಆದ್ರೆ ಬಿಡ್ತೀರಾ? ನೀವೇ ಹೇಳಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಚಿ ವರ್ಲ್ಡ್ 24/7.